ಬೇಸಿಗೆ ಕಳೆದು ಮಳೆಗಾಲ ಆರಂಭ ಆಗುತ್ತಿದ್ದಂತೆ ಕರಾವಳಿಯ ಯಕ್ಷಗಾನ ಬಯಲಾಟಗಳಿಗೆ ತೆರೆ ಬೀಳುತ್ತವೆ. ಈ ಸಂದರ್ಭ ಯಕ್ಷ ರಂಗಸ್ಥಳಗಳು ನೇಪಥ್ಯಕ್ಕೆ ಸರಿದರೂ ಯಕ್ಷಗಾನದ ಚೆಂಡೆ, ಮದ್ದಳೆ ಹಾಗೂ ಗೆಜ್ಜೆ ಸದ್ದುಗಳು ಪ್ರತಿ ಮನೆಯಲ್ಲಿ ಕೇಳಲು ಆರಂಭವಾಗಿ ಮನೆಗಳೇ ರಂಗಸ್ಥಳವಾಗಿ ಬದಲಾಗುತ್ತದೆ. ಇದಕ್ಕೆ ಕಾರಣ ಚಿಕ್ಕ ಮೇಳಗಳು. ಯಕ್ಷಗಾನ ಮೇಳಗಳ ತಿರುಗಾಟ ಮುಗಿದ ಬಳಿಕ ಆರಂಭಗೊಳ್ಳುವ ಚಿಕ್ಕ ಮೇಳಗಳ ತಿರುಗಾಟ. ಕೃಷ್ಣ, ಸುಧನ್ವ, ಮನ್ಮಥನಂತಹ ಪುಂಡುವೇಷ ಹಾಗೂ ರಾಧೆ, ರತಿಯರಂತಹ ಸ್ತ್ರೀ ಪಾತ್ರಧಾರಿಗಳು ಪ್ರತಿ ಮನೆಗಳಲ್ಲಿ ಪೌರಾಣಿಕ ಪ್ರಸಂಗಗಳ ತುಣುಕುಗಳನ್ನು ಪ್ರಸ್ತುತಪಡಿಸಿಕೊಂಡು ಸಾಗುತ್ತಾರೆ.